ಸೊಲ್ಮೆಲು ನಮ ಕುಡ್ಲ ತುಳು ವಾರ್ತೆಲು ಯಾನು ಶೀಲಾ ಕುಂದರ್ ಇತ ವಾರ್ತೆ ದಿವರ ಸಂಸಾರಡು ಉಂಡಾಯನ ಅಭಿಪ್ರಾಯ ಬೇದೊಡ್ದು 2025 ಖಂಡನೆ ಬಡಿದಿ ಸಂಬಂಧ ಕಡ್ತೊನೆರೆ ಕೋರ್ಟ್ಗೆ ಪೋಯಿನ ಖಂಡನೆ ಬಡಿದಿ ಬಂಟ್ವಾಳ ಹಿರಿಯ ಸಿವಿಲ್ ಕೋರ್ಟುಡು ನಡತಿನ ರಾಷ್ಟ್ರೀಯ ಲೋಕ ಅದಾಲತ್ಡು ಒಂಜಾದಿತ್ತದ ಪಿರ ಸಂಸಾರದ ಬದುಕಿಗೆ ಪಜ್ಜದಿತ್ತೆರ ಸಂಸಾರಡು ಉಂಡಾಯನ ಅಭಿಪ್ರಾಯ ಬೇದೊಡ್ದು 2025 ಖಂಡನೆ ಬಡಿದಿ ಸಂಬಂಧ ಕಡ್ತೊನೆರೆ ಕೋರ್ಟ್ಗೆ ಪೋಯಿನ ಖಂಡನೆ ಬಡಿದಿ ಶನಿವಾರ ಬಂಟ್ವಾಳ ಹಿರಿಯ ಸಿವಿಲ್ ಕೋರ್ಟುಡು ನಡತಿನ ರಾಷ್ಟ್ರೀಯ ಲೋಕ ಅದಾಲತ್ಡು ಒಂಜಾದಿತ್ತದ ಪಿರ ಸಂಸಾರದ ಬದುಕಿಗೆ ಪಜ್ಜದಿತ್ತೆರ ಹಿರಿಯ ಸಿವಿಲ್ ನ್ಯಾಯಾಧೀಶರ ಅನಿಲ್ ಪ್ರಕಾಶ್ ಎಂಪಿ ದೊಂಬಾಳ್ತೆಡು ಸಂಧಾನ ಕಾರ್ಯ ನಡತಂಡು ಸಂಧಾನದ ಪೊರ್ತುಡು ನ್ಯಾಯಾಧೀಶರು ಬೊಕ ಸಂಧಾನದಕ್ಲು ಸಂಸಾರದ ಬದುಕಿಗೆ ಒಪ್ಪಿಗೆದ ವಿಧಿ ವಿಧಾನಲೆನ ನಡಪಾಯರು ಹಿರಿಯ ನ್ಯಾಯಾಧೀಶರು ವಕೀಲರನ್ನ ಎದುರುಡು ಖಂಡನೆ ಬಿಡಿದಿ ಒರಿಯ ಗುರಿ ಮಾಲೆ ಬದಲ್ತೊಂದು ಹೊಸ ಜೀವನ ಶುರು ಮಲ್ಪನ ಸಂಕಲ್ಪ ಮಲ್ತೆರ ಶನಿವಾರ ನಡೆದಿನ ರಾಷ್ಟ್ರೀಯ ಲೋಕ ಅದಾಲತ್ಡ್ 14ನೇ ಸಿವಿಲ್ ಕೇಸ್ ಇತ್ಯರ್ಥ ಆದ 49,48,941 ಒಟ್ಟು ರೂಪಾಯಿದ ರಾಜ್ಯ ನಡತಂಡ 257 ಕ್ರಿಮಿನಲ್ ಕೇಸ್ ಇತ್ಯರ್ಥ ಆದ 1,124,000 ರೂಪಾಯಿ ಒಟ್ಟು ದಂಡ ಬೊಕ ಬೇತೆ ಕಟ್ಟುನ ಕಾಸು ವಸೂಲಾಂಡ್ ಉಂದತ್ತಂದ 42,352 ಕೇಸ್ ಪಾಡನಿಡುದುಂಬುದ ಕೇಸುಲು ಇತ್ಯರ್ಥ ಆದ ಒಟ್ಟು 3,80,26,954 ರೂಪಾಯಿ ರಾಜಿ ಬೊಕ ವಸೂಲಾತಿ ದಾಖಲೆ ಆತಂಡು. ಪಟೀಲ್ ರೈಲ್ ಆಫೀಸ್ ಸುತ್ತಮುತ್ತ 1400 ಹೆಚ್ಚ ಕುಟುಂಬ ವಾಸ ಮಂತೊಂದಿತ್ತದ ಜೀವ ಕೈಟು ಪತ್ತದ ರೈಲು ಪಟ್ಟಿ ಕಡ್ಕೊಡಾತನಂದು ವಿಧಾನ ಪರಿಷತ್ ಸದಸ್ಯರು PV ಮೋಹನ್ ಪಂತೆರ್ ಆರು ಪಟೀಲ್ ರೈಲ್ ಆಫೀಸ್ಗೆ ಪೋದು ಅಲ್ಪ ಸಮಸ್ಯೆಲೇನು ಪಿಂದೊಂಡೆರ ರಾಜ್ಯ ವಿಧಾನ ಪರಿಷತ್ ಸದಸ್ಯರು PV ಮೋಹನ್ ಕುಡ್ಲದ ಪಡೀಲ್ ರೈಲ್ ಆಫೀಸ್ಗೆ ಪೋದು ಅಲ್ಪದ ಸಮಸ್ಯೆಲೆನ ಬಗೆಟ್ ಪಿಂದೊಂಡೆರ ಈ ಪೊರ್ತುಡು ಊರ್ದಕ್ಲು ಪಾಕ ಬೇಡಿಕೆಲೆನರೆನ ದುಂಬುದಿದ್ದಿತ್ತದ ಐಕು ಒಂದುದು ಗುಮನ ಕೊರ್ಪುನೊಂದು ಭರವಸೆ ಕುರಿಯರ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರ್ಕಾರ್ಯರು ಡೆನ್ನಿಸ್ ಡಿಸಿಲ್ವಾ ಜಿಲ್ಲಾ ಕಾಂಗ್ರೆಸ್ ಒತ್ತು ಗುರ್ಕಾರ್ಯರು TK ಸುಧೀರ್ ಬಕ ಕಾರ್ಯಕರ್ತರನ್ನ ಒಟ್ಟುಗು ಪಡೀಲ್ ರೈಲ್ ಆಫೀಸ್ ಪರಿಸರಗೂ ಪೋದು ಸಮಸ್ಯೆಲೆನ ಬಗೆಟ್ ತಿರಿಯೊಂಡೆರ ಈ ಪೊರ್ತುಡು PV ಮೋಹನ್ ಮಾಧ್ಯಮದ ಕ್ಲೆಡ ಪಾತಿಡ್ದು ಪಂಚಗಂಗಾ ಎಕ್ಸ್ಪ್ರೆಸ್ ಒಂತೆರೆ ಅವಕಾಶ ಕೊರಡು 10 ವರ್ಷಲಿಡ್ದುಪ್ಪನ ಬೇಡಿಕೆಗೆ ನ್ಯಾಯ ಒದಗಾವಡಾತಂಡು ಪಡೀಲ್ ಪ್ರದೇಶದ ಜನಕ್ಲಿಗೆ ಅನುಕೂಲ ಆಪನ ಉದ್ದೇಶಡು ಪಡೀಲ್ ರೈಲ್ ಆಫೀಸ್ ಕಟ್ಟದಿತ್ತಂಡು ಆಂಡ ಅವ್ಯೇತೋ ವರ್ಷಲು ಕರಿಂಡಲ ಇಂದೆಗೆ ತಿಕ್ಕೊಡೈನ ಅಭಿವೃದ್ಧಿ ಅಗತ್ಯ ರೈಲು ಉಂತುನ ಬಕ ಮೂಲ ಸೌಕರ್ಯಲು ತಿಕ್ಕದು ಜಿನ್ನದ್ ಪಂಡೆರ ಐತ ಪರಿಣಾಮ ಸಾರಗಟ್ಲೆ ಜನ ಇತ್ತೆಲ್ಲ ಸಮಸ್ಯೆ ಡುಲ್ಲೆರ ಸಾರತ 400 ಹೆಚ್ಚ ಕುಟುಂಬ ವಾಸ ಮಂತೊಂದಿತ್ತದು ಒಂಜಿ ಕಡೆ ಹಿಡಿದು ಬೊಕ್ಕೊಂಜಿ ಕಡೆಗೆ ಪೋಯರೆ ನಿಚ್ಚಲ ಜೀವದಾಸ ಬಿಡ್ದು ರೈಲು ಪಟ್ಟಿ ಕಡಪಡಾತಂಡು ಶಾಲೆದ ಜೋಕ್ಲು ಹಿರಿಯ ನಾಗರಿಕರು ಪಂಜೋ ನಕ್ಲು ಬಂಜಿ ನಕ್ಲು ಎದುರು ಸಾವಂದುಪ್ಪನ ಕಷ್ಟೋಗಿ ಏರ್ಲ ಗುಮನ ಕೊರಂದಿನವು ಬೇಜಾರದ ಸಂಗತಿಯಿಂದ PV ಮೋಹನ್ ಪಂಡೆರ ರೈಲ್ ಆಫೀಸ್ ಸುತ್ತಮುತ್ತದ ಪಂಜೋ ನಕ್ಲು ಪಾತ್ರೆಡ್ದು ಗೂಡ್ಸ್ ರೈಲು ಉಂತುದೇ ಉಪ್ಪು ನೀಡ್ದವರ ಎಂಕ್ಲೆಗೆ ನಿಚ್ಚ ಸಮಸ್ಯೆ ಒಂದುಂಡು ಮಾರ್ಗ ಸರಿ ಇಜ್ಜೆಂದೆನ ಸರಿ ಮಲ್ಪಡೊಂದು ಒತ್ತಾಯ ಮಲ್ತೆರ ಈ ಭಾಗದ ಜನರ ಬೇಡಿಕೆ ಇತ್ತು. ಬಟ್ ನಮ್ಮ ಸ್ಥಳೀಯ ನಾಯಕರ ಇಚ್ಛಾಶಕ್ತಿಯಿಂದ ಇಲ್ಲಿ ರೈಲ್ವೆ ಸ್ಟೇಷನ್ ಆಗಬೇಕಿತ್ತು. 2020ರಲ್ಲಿ ಈ ಪಂಚಗಂಗಾ ಅಂತ ರೈಲು ಈ ರೈಲ್ವೆ ಪಟ್ಟಿಯಲ್ಲಿ ಹೋಗ್ತಾ ಇದೆ. ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಈ ಸುರತ್ಕಲ್ಲಿಂದ ನೇರ ಬಂಟ್ವಾಳಕ್ಕೆ ಇಲ್ಲಿ ಟಚ್ಚೇ ಇಲ್ಲ. ಸೊ ಮಂಗಳೂರು ಜನತೆಗೆ ಸಿಗುವಂಥ ಸೌಕರ್ಯವನ್ನು ಕಳೆದ 6 ವರ್ಷದಿಂದ ನಾವು ವಂಚಿತರಾಗಿದ್ದೀವಿ. ಆ್ಯಂಡ್ ಮಂಗಳೂರು ರೈಲ್ವೆ ಅಂದರೆ ಮಂಗಳೂರು ಭಾಳ ಇಂಪಾರ್ಟೆನ್ಸು. 100ಕ್ಕಿಂತ ಹೆಚ್ಚು ವರ್ಷ ಆಗಿದೆ ಈ ಮಂಗಳೂರು ಸ್ಟೇಷನ್ ಆಗಿ ರೈಲ್ವೆ ಹೋಗಿ. ಬಟ್ ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಈ ಟ್ರ್ಯಾಕಲ್ಲೇ ಈಗ ವಂದೇ ಭಾರತ್ ಹೋಗ್ತಾ ಇದೆ. ಆದರೆ ವಂದೇ ಭಾರತ್ ಆಗ ಮಂಗಳೂರು ನಿಲ್ಲುವಂಥ ಒಂದು ಸಂಭವ ಇಲ್ಲ. ಈ ಥರ ಇದ್ದರೆ ಇದನ್ನು ಯಾವ ರೀತಿ ಡೆವಲಪ್ ಮಾಡೋದು, ಹೇಗೆ ಸ್ಟೇಷನ್ ತರ್ಬೋದು ಒಂದು, ಮತ್ತು ಸ್ಥಳೀಯ ನಾಗರಿಕರಿಗೆ ಕೂಡ ಭಾಳಷ್ಟು ಅನಾನುಕೂಲತೆ ನಡೀತಾ ಇದೆ. ಅವರಿಗೆ ಇಲ್ಲಿ ಕ್ರಾಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಇದನ್ನು ನೋಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಬಂದದ್ದು. ಸೊ ಇಲ್ಲಿ ಏನು ನೋಡಿದ್ದೇವೆ ಇದನ್ನು ರಾಜ್ಯ ಸರ್ಕಾರಕ್ಕೆ ವಿಷಯ ತಿಳಿಸ್ತೀವಿ, ಮಾಹಿತಿ ತಿಳಿಸ್ತೀವಿ. ತುಳುನಾಡುಗ್ಲ ಗಾನ ಕೋಗಿಲೆ ಎಸ್ ಜಾನಕಿರಗ್ಲ ಮುಟ್ಟದ ಸಂಬಂಧ ಉಂಡು. ತುಳು ಭಾಷೆದ ಕೋಟಿ ಚೆನ್ನಯ್ಯ ದಾರದ ಬಡಿದಿ ಬಿಸತ್ತಿ ಬಾಬು ಉಡಲ್ದ ತುಡರೆಂಚ ಪಾಕ ತುಳು ಸಿನಿಮಲೆಗ್ ಪದ ಪಂಡದ ತುಳು ಜನಕ್ಲನ ಮನಸ್ಸು ಗೆಂದದೆರ
ಪಾಕ ತುಳು ಸಿನಿಮಲೆಗ್ ಆನೆದ ಎಡ್ಡೆಡ್ಡೆ ಪದ ಬರೆಪುನಕ್ಲು ಬರೆತಿನ ಪದಕ್ಲೆನ ಬಾರಿ ಪೊರ್ಲುಡು ಪಂತಿನ ಜಾನಕ್ಕೆ ತುಳು ಜನಕ್ಲೆನ ಒಡಲ್ಗೆಂದದ ಏಪೊಗ್ಲ ಮನಸುಡುಪುನೇಕ್ ಸಂಶಯ ಹೆಜ್ಜೆ ಕೋಟಿ ಚೆನ್ನಯ್ಯ ದಾರದ ಬಿಡದಿ ಬಿಸತಿ ಬಾಬು ಒಡಲ್ದ ತುಡರ ಯಾನ ಸನ್ಯಾಸಿಯಾಪೆ ಇಂಚ ಪಾಕ ಸಿನಿಮಲೆಗ್ ಜಾನಕಿ ಪದ ಪಂತಿರ ಅವೇನು ತುಳುವೆರು ಇತ್ತೆಲ ಕಾಯ್ಡೆ ಒಂದೊಲ್ಲೆರ ಆರು ಕರಿದು ಪೋಯಿನ ಬಿರಿಕೆ ಆರು ಪಂತಿನ ತುಳು ಪದಕಲು ದುಂಬು ಬರೊಂದುಂಡು ಪ್ರೊಫೆಸರ್ BA ವಿವೇಕ ರೈಕುಲು ಬರೆತಿನ ಕೋಟಿ ಚೆನ್ನಯ್ಯ ಸಿನಿಮಾದ ಎಕ್ಕಸಕ್ಕಲ ಅಕ್ಕಪಂಡದಲ್ಲಿ ಪುನಕ್ಲು ಬತ್ತೆರಿತ್ತೆಲ ಪದ ಮರಪುನಂಚನೆ ಹೆಜ್ಜಿ ದಾನಿ ಪನ್ಲೆ ಇರ್ನ ಮನಸ್ಸಿಂಕ್ ತೆರಿಯಂದೆ ಪೋವ ಬೊಳ್ಳಿ ತೋಟದ ಪೊರ್ಲ ಪದ ಇತ್ತೆಲ ಅಲಿಯಂದೆ ಉರಿದಂಡ ಆಂಡ ತೆನಕೈ ಭಾರತದ ಈ ಗಾನ ಕೋಗಿಲೆ ನನ್ನ ನೆಂಪು ಮಾತ್ರ 89 ವರ್ಷ ಪ್ರಾಯದ ಜಾನಕಿ ಹೃದಯಾಘಾತ ಆದ ಶನಿವಾರ ಮೈಸೂರದ ಖಾಸಗಿ ಆಸ್ಪತ್ರೆ ತಿಡ್ದೇರ ಜಾನಕಿ 3ನೇ ವರ್ಷ ಪ್ರಾಯಡು ನಾದಸ್ವರ ವಿದ್ವಾನ್ ಶ್ರೀ ಪೈರಿಸ್ವಾಮಿ ಪನ್ಪುನರಡ ಸಂಗೀತಾಭ್ಯಾಸ ಸುರುಮಲ್ತದಿದ್ದದ ತುಳು ಕನ್ನಡ ಸೇರಿದ ಅವಿಯತೋ ಭಾಷೆಲಡ್ 40 ಸಾರದಾತ ಸಿನಿಮಾದ ಬಕ್ಕ ಭಕ್ತಿ ಪದಕ್ಲೆನ್ ಪಂತೆರ ಜೋಕ್ಲ ನಂಚ ಸುರಟು ಪದ ಪನೊಂದಿತ್ತಿನವು ಜಾನಕಿಯರ್ನ ವಿಶೇಷ ಆದಿತ್ತಂಡ ಹಿರಿಯ ರಂಗಭೂಮಿ ಕಲಾವಿದರು ವಾರ್ತಾಮಾಣಿ ಬೊಕ ಸಾಹಿತಿಲ ಆದಿತ್ತಿನ ಪರಮಾನಂದ ವಿ ಸಾಲಿಯನ್ ಉಸಾರಿಜ್ಜಂದ ಸೋಮವಾರ ಪುಲ್ಯ ಕಂಡೆ ಸಸಿಬಿತ್ತದ ಅರೆನ ಇಲ್ಲಡ್ತೀರಿಯರ ಅರೆಗೆ 53 ವರ್ಷ ಪ್ರಾಯ ಆದಿತ್ತನ ಹಿರಿಯ ರಂಗಭೂಮಿ ಕಲಾವಿದರು ವಾರ್ತಾಮಾಣಿ ಬೊಕ ಸಾಹಿತಿಲಾದಿತ್ತಿನ ಪರಮಾನಂದ ವಿ ಸಾಲಿಯನ್ ಉಸಾರಿಜ್ಜಂದ ಸೋಮವಾರ ಪುಲ್ಯ ಕಂಡೆ ಸಸಿಬಿತ್ಲದ ಅರೆನ ಇಲ್ಲಡ್ತೀರಿಯರ 53 ವರ್ಷ ಪ್ರಾಯದಾರ ಬೊಡಿದಿ ಬೊಕ್ಕವರಿ ಮಗನ ಅಗತದೇರ ಅವೇತೋ ನಾಟಕಲೆಡ್ ಕಲಾವಿದರಾದಿತ್ತಿನ ಒಟ್ಟುಗು ಪರಮಾನಂದ ವಿ ಸಾಲಿಯನ್ ರಂಗ ನಿರ್ದೇಶನ ಬೊಕ್ಕ ರಂಗ ಸಂಘಟನೆಡ್ ಎಡ್ಡೆ ಕಾರ್ಯೊಡಿತ್ತೆರ ರಂಗ ಸುದರ್ಶನ ಸಸಿಬಿತ್ಲ ಸಾಂಸ್ಕೃತಿಕ ಸಂಘದ ತಾಪಕರಾದಿತ್ತಿನ ಆರು ಸಸಿಬಿತ್ಲು ಬಿಲ್ಲವ ಹಿತವರ್ಧಕ ಸಂಘ ಯುವ ವಾಹಿನಿ ಕುಡ್ಲ ಸಸಿಬಿತ್ಲು ಸಾರಂತಾಯ ಗರೋಡಿ ಉಳ್ಳಾಯ ದೈವಸ್ಥಾನ ಜೀರ್ಣೋದ್ಧಾರ ಸಮಿತಿದ ಕಾರ್ಯಗುರ್ಕಾರ್ಯರಾದ್ಲ ಬೇತೆ ಸಂಘ ಸಂಸ್ಥೆಲೆಡು ಗುರ್ತ ಮಲ್ತೊಂದೆರ ಪರಮಾನಂದ ವಿ ಸಾಲಿಯನ್ ರಂಗ ಸುದರ್ಶನ ಬಕ ಪರಮ ಪದ್ಮ ಕಲಾವಿದರ್ನ ರಂಗ ತಂಡದ ಸಾರಥಿಯಾದಿತ್ಯರ ಪಾವಕ ನಾಟಕಗಳನ್ನು ಬರೆದಿದ್ದದ ನಿರ್ದೇಶಕರ್ಲಾದಿತ್ಯರ ಹೊಸದಿಗಂತ ಬಕ ಮುಂಗಾರು ಪತ್ರಿಕೆಲೆಡ್ ಸೇವಾ ಸಂದಾದಿನ ಆರ ಅಜಯ ಪಂಪನ ಪತ್ರಿಕೆದ ಸಂಪಾದಕರ್ಲಾದಿತ್ಯರ ಪರಮಾನಂದ ವಿ ಸಾಲಿಯನ್ ರೇಗೆ ಇಂಚಿಪ ರಂಗ ಭಾಸ್ಕರ ಪ್ರಶಸ್ತಿ ಸಂದದಿತ್ತಂಡ ಮುಖ್ಯಮಂತ್ರಿ DK ಶಿವಕುಮಾರನ ಅಧಿಕಾರದ ಪೊರ್ತಡು ಮೈಸೂರು ದಸರಾದ ಪಗ ಕಂಬುಲ ನಡಪನವು ಯೋಗ ಆದುಂಡು ಮೈಸೂರುಡು ಕಂಬಳ ನಡತಂಡ ಐಕ ಮಾನಾದಿಗೆ ಹೆಚ್ಚುನೊಂದು ಪ್ರೊಫೆಸರ್ ಗುಣಪಾಲ ಕಡಂಬ ಪಂತೆರ ಮೈಸೂರು ದಸರುಡು ಅಕ್ಟೋಬರ್ 17 ಕರಾವಳಿ ಜನಪದ ಗುಬ್ಬು ಕಂಬುಲದಿ ಒಂದಿನ ಬಗೆಟ್ ಅಪಸ್ವರ ಕೇಂದ್ರ ಬೈದಣ ಅಂಚದಿತ್ತೆ ಕಂಬುಲದ ತೀರ್ಪುಗಾರರ ಕಂಬುಲದ ಭೀಷ್ಮೆಂದು ಪುದರ್ಪುಯಿನ ಪ್ರೊಫೆಸರ್ ಗುಣಪಾಲ ಕಡಂಬ ಅಭಿಪ್ರಾಯ ಕೊಡ್ತಾರೆ ಮೈಸೂರು ನಡತಿನ ದಸರಾ ಉಚ್ಚಯದ 8ನೇ ಸಭೆಟ ಮುಖ್ಯಮಂತ್ರಿ DK ಶಿವಕುಮಾರ್ ಕಂಬುಲ ನಡಪವನ ತೀರ್ಮಾನದ ತೊಂದಿದ್ದದ ಅರೆನ ಅಧಿಕಾರದ ಪೊಟ್ಟುಡು ಕಂಬುಲ ನಡಪನವು ಯೋಗ ಆದುಂಡು ಇಂದನ ಮಾತೆರ್ಲ ಸೆಡ್ದು ಗೆಲ್ಮನೆ ಪಡೆಪನಂಚ ಮಲ್ಪುಗ ಮೈಸೂರು ದಸರುಡು ಕಂಬುಲ ನಡಪ ಕಂಬುಲ ಆಚರಣೆ ಆರಾಧನೆ ನಂಬಿಕೆದ ಮೂಲ ಸ್ವರೂಪ ಆದಿತ್ತದ ಕಂಬುಲ ಅರಸರ್ನ ಕಾಲೊಡದೆ ನಡ್ತೊಂದಿತ್ತದ ಬಾರಿ ಇತಿಹಾಸ ಉಂಡೊಂದು ಪಂಡಿರ ಕಂಬುಲದ ಕಂಡಲಿಗ ಐತಿಹಾಸಿಕ ಮಹತ್ವ ಉಂಡು ಸಾರತೊರ್ಮನು ತೇಲ್ಪೊಡ್ದು ಬೊಕ ಇತ್ತದ ಕಂಬುಲ ತೋಜಿದು ಬರೊಂದುಂಡು ಇತ್ತ ಲೋಕದೊರ್ಮಿಡ ಕಂಬುಲ ಜನಕ್ಲೆನ ಮನಸ್ಸು ಒಯ್ತೊಂದುಂಡು ನಮ್ಮ ಕುಡ್ಲ ಚಾನಲ್ ಹಿಡ್ದವರ ಇತ್ತ ಜನ ಮರ್ಯಾದೆ ಪಡೆಯೊಂದುಂಡೊಂದು ಗುಣಪಾಲ ಕಡಂಬ ಪಂಡಿರ ಕಂಬುಲ ಕ್ಷೇತ್ರಗು ಜವನಿರು ಬರೊಂದುಲ್ಲೆರ ಶ್ರೀನಿವಾಸ ಗೌಡ್ನಂಚಿನ ಎರು ಗಿಡರ್ನ ಕ್ಲೇಡ್ದು ಬಾರಿ ಸಾಧನೆ ಲಾತಂಡ ಕಂಬುಲದ ಬಗೆಟ್ ಸಾಕ್ಷ್ಯ ಚಿತ್ರಲ್ ಬೈದಂಡ ಸಿನಿಮಾ ಲಾತಂಡ 25 ಹೆಚ್ಚ ಕಂಬಳೋತ್ಸವ ನಡೆತದಂಡ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆದುಪ್ಪನಗ ಬಜೆಟ್ 1 ಕೋಟಿ ರೂಪಾಯಿ ಕಂಬುಲುಗು ದಿತ್ತದಿದ್ದಿತ್ತೆರೆ ಇತ್ತ ಮೈಸೂರು ದಸರಾ ಲೋಕ ಮಾನಾದಿಗೆ ಪಡೆದಿದ್ದದ ಕಂಬುಲ ಮೈಸೂರು ನಡತಂಡ ಐಕ ನನಲಾತ ಮಾನಾದಿಗೆ ಹೆಚ್ಚುನೊಂದು ಪ್ರೊಫೆಸರ್ ಗುಣಪಾಲ ಕಡಂಬ ಅಭಿಪ್ರಾಯ ತೆರಿಪಾಯರ ಕಂಬಳ ಕರಾವಳಿ ಕರ್ನಾಟಕದ ವೀರ ಜಾನಪದ ಕ್ರೀಡೆ ಕಂಬಳ ಇದು ಆಚರಣೆ ಆರಾಧನೆ ನಂಬಿಕೆಗಳ ಮೂಲ ಸ್ವರೂಪವಾಗಿದ್ದು ಕರಾವಳಿ ರೈತಾಪಿ ವರ್ಗದ ಜನರ ಸಾಂಸ್ಕೃತಿಕ ತಾಯಬೀರು ಕೂಡ ಆಗಿರುತ್ತದೆ. ಅಳುಪ ಅರಸರ ಕಾಲದಿಂದಲೂ ಕೂಡ ಕಂಬಳಕ್ಕೆ ವಿಶೇಷ ಮಹತ್ವವಿತ್ತು. ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿದ ಕುರಿತು ನಮ್ಮ ತಾಳಿಪಾಡಿಯ ಶಾಸನ, ಕಂಬಳದ ಉದ್ದಗಲದ ಕುರಿತು ಶೃಂಗೇರಿಯ ಶಾಸನ,
ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ ಕುರಿತು ಬಳಾಲ್ತಿಯ ಕಲ್ಲುಮಾಗಣೆಯ ಶಾಸನ, ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿ ಶಿವದೇವಾಲಯಕ್ಕೆ ದತ್ತಿದಾನವನ್ನು ನೀಡಿರುವಂತಹ ಸೂರಾಲಿನ ಮದನಮೋಹನ ದೇವಿಯವರ ಶಾಸನ, ಇವೆಲ್ಲವೂ ಕೂಡ ಕಂಬಳ ಗದ್ದೆಯ ಮಹತ್ವವನ್ನು ಎತ್ತಿ ತೋರಿಸುತ್ತವೆ. ಇಲ್ಲಿ ನಮಗೆ ಬಹಳವಾಗಿ ಮುಖ್ಯವಾಗಿ ಯೋಚಿಸಬೇಕಾದಂಥ ಅಂಶ, 1970ನೇ ಇಸ್ವಿಗಿಂತ ಮೊದಲು ಕೇವಲ ಸಂಪ್ರದಾಯ ಕಂಬಳಗಳು ಮಾತ್ರ ಕಂಡು ಬರ್ತಾ ಇದ್ದು, ಇವತ್ತು 1970ರ ನಂತರ ಈ ಆಧುನಿಕ ಕಂಬಳಗಳಾಗಿ ಬಜಗೋಳಿಯನ್ ಗುಣಪಾಲ್ ಜೈನಿ ಮತ್ತು ಧರ್ಮರಾಜ್ ಜೈನಿ ಅವರಿಂದ ಪ್ರಾರಂಭಿಸಲ್ಪಟ್ಟು ಅನೇಕ ಆಧುನಿಕ ಕಂಬಳಗಳಿಗೆ ಇದು ಸ್ಫೂರ್ತಿದಾಯಕವಾಗಿ ಇಂದು ಜಗತ್ತಿನಾದ್ಯಂತ ಕಂಬಳ ಅತ್ಯಂತ ಆಕರ್ಷಣೆಯನ್ನು ಪಡೆಯುತ್ತಾ ಇದ್ದಾವೆ. ಇಂತಹ ಕಂಬಳ ಮೈಸೂರಿನಲ್ಲಿ ಆಯೋಜಿಸಬೇಕು ಅನ್ನುವಂಥ ತೀರ್ಮಾನಗಳು ಬಂದಾಗ ಅಲ್ಲಿ ಅನೇಕ ಪರವಿರೋಧವಾದಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಬಂಧುಗಳೇ, ಒಂದು ಮಾಹಿತಿ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಒಂದು ಕಾಲದಲ್ಲಿ ಈ ಕರಾವಳಿಯ ಈ ಭಾಗ ಮೈಸೂರು ಅರಸರ ಸಂಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ನೆನಪಿಸಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ಸನ್ಮಾನ್ಯ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಎಂ ವೀರಪ್ಪ ಮೊಯ್ಲಿಯವರ ಅಧಿಕಾರಾವಧಿಯಲ್ಲಿ ಎನ್ ಸಂಪಂಗಿಯವರ ಕ್ರೀಡಾಪಾಧಿಕಾರದ ಅಧ್ಯಕ್ಷರಾಗಿದ್ದುಕೊಂಡು ಮೈಸೂರು ದಸರಾದಲ್ಲಿ 1994ನೇ ಇಸ್ವಿಗೆ ಕಂಬಳ ಸಂಘಟನೆ ಮತ್ತು ನಿರ್ವಹಣೆಗಾಗಿ ಕರ್ನಾಟಕ ರಾಜ್ಯ ದಸರಾ ಪ್ರಶಸ್ತಿಯನ್ನು ಬಜಗೋಳಿಯ ಕಂಬಳದ ಆಯೋಜಕರಾಗಿರುವಂಥ ಗುಣಪಾಲ ಜೈನಿಯವರಿಗೆ ಮತ್ತು ಕಂಬಳ ಸಂಘಟನೆ ಮತ್ತು ನಿರ್ವಹಣೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಂತಹ ನನಗೆ, ಅಂದರೆ ಪ್ರೊಫೆಸರ್ ಗುಣಪಾಲ ಕಡಂಬ ಅವರಿಗೆ ನೀಡಿರುವುದನ್ನು ಇಲ್ಲಿ ನೆನಪಿಸಿಕೊಳ್ತೇವೆ. ಸುಮಾರು 25-30 ವರ್ಷಗಳ ಹಿಂದಿನ ಮಾತು. ಗುರುಪುರ ಬಂಟೆರ್ನ ಮಾತೃ ಸಂಘದ 13ನೇ ವರ್ಷದ ಸಭೆ ವಿದ್ಯಾರ್ಥಿ ಪಣವು ಸಾಯಪಟ್ಟುನ ಪ್ರತಿಭಾ ಪುರಸ್ಕಾರದ ಸಮ್ಮಾನ ಬೊಕ ಅಂತಾರಾಷ್ಟ್ರೀಯ ಬಂಟೆರ್ನ ಸಂಗೋಲೆನ ನೃತ್ಯ ಸಂಗಮ 2026 ಕಾರ್ಯಕ್ರಮ ಐತಾರ ಮೂಡಿಶೆಡ್ಡೆ ಪಿಲಿಕುಲದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನೋಡ್ ನಡೆತಂಡು. ಗುರುಪುರ ಬಂಟೇರ್ನ ಮಾತೃ ಸಂಘದ ನೆಲೆಟ್ಟು ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘ ಕುಡ್ಲ ಜಾಗತಿಕ ಬಂಟೇರ್ನ ಸಂಘಲೆನ ಒಕ್ಕೂಟ ಬೊಕ ಬೆಂಗಳೂರು ಬಂಟೇರ್ನ ಸಂಘದ ಜತೆ ಸಿರಿಗೆಡ್ 13ನೇ ವರ್ಷದ ಸಭೆ ಸಾಧಕರಿಗೆ ಸಮ್ಮಾನ ಬರವು ಕಲ್ಪನಕ್ಲಿಗೆ ಪಣವು ಸಾಯಪಟ್ಟುನ ಪ್ರತಿಭಾ ಪುರಸ್ಕಾರ ಬೊಕ ರಾಷ್ಟ್ರೀಯ ಅಂತರ್ ಬಂಟೇರ್ನ ಸಂಘಲೆನ ನೃತ್ಯ ಸಂಗಮ 2026 ಕಾರ್ಯಕ್ರಮ ಐತಾರ ಮೂಡುಶೆಡ್ಡೆ ಪಿಲಿಕುಲದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನಡು ನಡೆತಂಡ. ನಿತ್ಯಾನಂದ ಸ್ವಾಮೀಜಿಯರ್ನ ಪಟ್ಟಕು ತೊಡಾರ ಪುಲ್ಪುದಿಯದು ವರ್ಷದ ಸಭೆಗೆ ಚಾಲನೆ ಕೊರಿಯರ. ಗುರುಪುರ ಬಂಟೇರ್ನ ಮಾತೃ ಸಂಘದ ಗುರುಕಾರ್ಯರು ಸಂತೋಷ್ ಶೆಟ್ಟಿ ಹೊಸಲಕ್ಕೆ, ಒತ್ತು ಗುರುಕಾರ್ಯರು ಪ್ರವೀಣ್ ಆಳ್ವ, ಕಾರ್ಯಂತರ ಜಯರಾಮ ರೈ ಬೊಕ ಪದಾಧಿಕಾರುలు ಈ ಪೊರ್ತುಡಿತ್ತರ. ಜವಾನ ಜವಂದಿಲೆಗಾದ 8ನೇ ಮಂತಿನ ನೃತ್ಯ ಸಂಗಮ 2026 ಪಂತನು ಕುಡ್ಲ ಮಹಾನಗರ ಪಾಲಿಕೆದ ಅಧಿಕಾರಿ ವಾಣಿ ವಿಜಯ್ ಪ್ರಸಾದ್ ಆಳ್ವ ಉದೀಪನ ಮಂತದ ಪಾತಿರ್ದು ನಮ್ಮ ತುಳುವ ಸಂಸ್ಕೃತಿಡು ಪೊಂಜೋನಕ್ಲಿಗೆ ತಾನಮನ ಉಂಡು ಮುಲ್ಪಲ ಪೊಂಜೊಲೆಗೆ ಒತ್ತು ಕೊಡ್ದು ಕಾರ್ಯಕ್ರಮ ಸುರುಮಲ್ದಾಂದು ಪಂಡಿನಾರು ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬೈಕೇರ. ಆಸರೆ ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ದಿ ಡಾಕ್ಟರ್ ಆಶಾ ಜ್ಯೋತಿ ರೈ ಪಾತಿರ್ದು ಎಡ್ಡೆಪ್ಪು ಬೈಕದ ನಮ್ಮ ಮಾತ ಒಂಜೇ ಪನ್ಪನೇನು ತೋಜಾದು ಕೊಡ್ತಾರೆ. ಸಂಘ ಕಟ್ಟುನ ಮಲ್ಲ ಸಂಗತಿಯ ತಾಯಿನ ದುಂಬು ನಡಪ ಒಂದು ಪೋಪುನವು ನಮ್ಮ ಶಕ್ತಿನ ತೋಜ ಉಂಡೊಂದು ಪಂಡೆರ. ಗುರುಪುರ ಬಂಟೇರ್ನ ಸಂಘದ ಪೊಂಜೋಲೆನ ಘಟಕದ ಗುರುಕಾರ್ದಿ ಇಂದಿರಾಕ್ಷಿ ಪಿ ಶೆಟ್ಟಿ ಗುರುಕಾರ್ಮೆ ವಹಿಸಿದ ಪಾತಿರ್ದು ಒವ್ವೇ ಕ್ಷೇತ್ರೊಡ್ಲ ನಮ್ಮ ಕೊಡುಗೆ ಮಲ್ಲೆ ಉಂಡು ಬಜಿ ಬಂಟ ಸಮಾಜ ಮಾತ್ರ ತಂದೆ ಮಾತರಿಗ್ಲ ಮರ್ಯಾದೆ ಕೊರ್ಪನ ಗುಣ ಉಂಡೊಂದು ಪಂಡೆರ. ಮಣೇಳ್ ನಾಡಾಜಿಗುತ್ತದ ಉಮಾವತಿ ಶೆಟ್ಟಿ, ಗುರುಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಂಕಜ ಶೆಟ್ಟಿ, ಡಾಕ್ಟರ್ ದೀಪಾ ಆರ್ ಶೆಟ್ಟಿ ಬಿನ್ನೆರಾದಿತ್ಯರ. ಉದೀಪನಲ್ಲಿ ಸುಡುವ ನೃತ್ಯ ಸಂಗಮ ಪಂತ ನಡತಂಡ. ನಮ್ಮ ಸಂಸ್ಕೃತಿಡು ಓಲು ಮಹಿಳೆಯರಿಗೆ ಮೊದಲ ಸ್ಥಾನ ಉಂಡ ಅಲ್ಪ ಕಾರ್ಯಕ್ರಮ ಖಂಡಿತವಾದ ಯಶಸ್ವಿ ಆಪುಡು ಪನ್ಪಿನ ದುಂಬುದ ಪಾತೆರ ಅಂಜಾದು ಓಲು ಪೋಂಡಲ ಕೆಲವಾದ ಫಂಕ್ಷನ್ ಪೋತೇನು ಪೋನಾಗ ಮಹಿಳೆಯರಿಗೆ ಒಂಜಿ ಸ್ಥಾನ ಕೊರ್ದು ಒಂಜಿ ಕೊಡಿಡು ಕುಲ್ಲವೇರು ಅಂಡ ಇನಿ ಮಾತ ಮಹಿಳಾ ಮಣಿಗಳು ವೇದಿಕೆದ ಮಿತ್ತುಲ್ಲೇರು. ಈ ವೇದಿಕೆದ ಮಿತ್ತುದು ಉಪ್ಪುನ ಮಹಿಳೆಯರು ಪೂರ ಒಂಜೊಂಜಿ ಕ್ಷೇತ್ರಡು ಸಾಧನೆ ಮಂತಿನಕ್ಲಿ ಸಾಧನೆ ಮಂತದ ಇತ್ತನಲ್ಲ ಐಕ್ತ ಪಿರವುದ ಶಕ್ತಿ ಬಂಟರ ಸಂಘ ಅದಿಪ್ಪುಂಡು. ಪೂರ ಸಾಂಸ್ಕೃತಿಕ ಕಾರ್ಯಕ್ರಮಲೆಡ್ ಮೂಜಿ ತಿಂಗೊಲ್ದ ಬಾಲ್ಯರ್ದ ಪತ್ತಿನ 85 ವರ್ಷದ ಹಿರಿಯಕ್ಲೆನ ಮೂಲಕ ಆ ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮಡು ಇಡೀ ಕರ್ನಾಟಕದಾದ್ಯಂತ ಪೋವೊಂದು ಪ್ರೈಸ್ಗೆ ತೊಂದು ಮೊದಲ ಸ್ಥಾನ ಉಪ್ಪುನು ಪಂಡ ಗುರುಪುರ ಬಂಟರ ಸಂಘ. ನಿಖಲ್ನ ಒಗ್ಗಟ್ಟು, ನಿಖಲ್ನ
ಹೆಚ್ಚಿನ ಅವಡ್ ನಿಖಿಲ ಈ ಸಂಘ ನನ್ನಲಾತ್ ಕೆಲಸ ಮಲ್ಪಡು ಪನೊಂದು ನಿಖಿಲ ಕನಸಿನ ಸೌದ ಆಯ್ನಾತ್ ಬೇಗ ಅವಡ್ ಏರಿಗ್ಲ ಒಂಜಿ ಶಾಭಾಷ್ ಪಂಡ ಅಕ್ಲಿಗೆ ಆ ಬೇಲೆ ಮಲ್ಪೆರೆ ನನೊಂಜಿ ಆತ ಖುಷಿ ಆಪುಂಡು ಅಂಚ ಎಡ್ಡೆ ಮಾರ್ಕ್ ಕೊಂದೈದಿನ ಎಡ್ಡೆ ಸ್ಪೋರ್ಟ್ಸ್ ಎಡ್ಡೆ ಹುಷಾರಿತ್ತಿನ ಜೋಕ್ಲಿಗೆ ಅತನ ಟ್ಯಾಲೆಂಟ್ಸ್ ಎಡ್ಡೆತ್ತಿನ ಜೋಕ್ಲಿಗೆ ನಮ್ಮ ಶಾಭಾಷ್ ಪಂಡ ಅಕುಲು ನನ್ನೊಂಜಾತ್ ಲಾಯಕ್ ಅಕಲಿನ ಪ್ರಯತ್ನ ನನ್ನೆಲ್ಲ ಬರ್ಪೇರು ದುಂಬುದ ಕಾಲೋಡಿ ಎಂಕುಲ್ ಕಿನ್ನಿ ಒಪ್ಪುನಾಗ ಒಂಜಿ ಗಾದೆ ಇತ್ತನು ಇಂಗ್ಲೀಷ್ದ ಜಾಕ್ ಒಂದು ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್ ಪಂದ ಇಡೀ ದಿನ ಖಾಲಿ ಬೇಲೆನೆ ಮಲ್ತೊಂದಿತ್ತನು ಗೊಬ್ಬಿಜಿಂಡ ಜಾಕ್ ಡಲ್ ಆಪೇ ಪಂದ ಅಂಡ ಇನ್ನಿತ ಕಾಲ ಒಡೆಮುಟ್ಟ ಬೈದನ್ ಪಂಡ ನಮ್ಮ ಪ್ರತಿಯೊಂದು ಏನು ಮಸ್ತ್ ಈಸಿ ದೇತನೊಂದುಲ್ಲ ನಮಕ್ ಈ ತಿಕ್ಕದಿನಂಚಿನ ಈ ಜೀವನ ಎಂಚಿನ ಉಂಡು నేను ಎಂಚಿನ ಸಾರ್ಥಕತೆ ಮಲ್ಪೊಡು ಪನ್ಪಿನಂಚಿನ ವ್ಯವಸ್ಥೆಯನ್ನು ನಮ್ಮ ಈ ಜೋಕ್ಲಿಗೆ ಪಂಡದ್ ಕೊರೊಂದಿಚ್ಚ ಬಜಿ ಬೂಕದ ಓದು ಮಾತ್ರ ಮುಖ್ಯ ಅಂತ ಸಮಾಜಗ ಬೋಡಾಯ್ನ ಒಂಜಾತ ಬದುಕದ ಅನುಭವಲೇನು ಬರವು ಕಲ್ಪನಾಗನೆ ಪಡೆಯುವುದೊಂದು ಸಿನಿಮಾ ನಟಿ ನಿರ್ದೇಶಕರು ಜೆ.ಪಿ. ತೂಮಿನಾಡ್ ಪಂತೆರ ಕುಡ್ಲದ ಶಾರದಾ ವಿದ್ಯಾಲಯಡು ಅಂತರ್ಶಾಲೆ ಸಾಂಸ್ಕೃತಿಕ ಪಂಥ ವೈವಿಧ್ಯಂ ಉದಿಪನ ಲಿಸ್ಟ್ ಆರು ಪಾತೆರಿಯರು ISC ಬೊಕ್ಕ CBSE ಶಾಲೆಲಿನ ಸಂಘಟನೆ AICS ದ ನಿಲೆಟ್ 2026-27ನೇ ಸಾಲದ ಅಂತರ್ಶಾಲೆ ಸಾಂಸ್ಕೃತಿಕ ಪಂಥ ವೈವಿಧ್ಯಂ ಕುಡ್ಲದ ಕೊಡಿಯಲ ಬೈಲ್ ಶಾರದಾ ವಿದ್ಯಾಲಯಡು ಏಕ ಭಾರತ್ ಶ್ರೇಷ್ಠ ಭಾರತ್ ಬುಧರಡು ಶನಿವಾರ ನಡೆತಂಡು ಆಜಿರ್ದು 10ನೇ ಕ್ಲಾಸ್ ಮಟ್ಟದ ಜೋಕ್ಲಿಗೆ ನಡೆತಿನ ಪಂತೊಡು ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಲನ ISC ಬೊಕ್ಕ CBSE ಪಾಠದ 35 ಶಾಲೆದ ಕೂಟ ಪಾಲ್ದೊಂಡು ಉದಿಪನ ಕಾರ್ಯಕ್ರಮದ ತುಳು ಕನ್ನಡ ಸಿನಿಮಾ ನಟಿ ಬೊಕ್ಕ ನಿರ್ದೇಶಕರು ಜೆ.ಪಿ. ತೂಮಿನಾಡ್ ಮಲ್ಲಪಿನ್ಯರಾದಿತ್ಯರು ತೂಮಿನಾಡ್ ಪಾತ್ರದ ಬಜ್ಜಿ ಬೂಕದ ಓದು ಮಾತ್ರ ಮುಖ್ಯ ಅತ್ತ ಸಮಾಜಗು ಬೋಡಾಯ್ನ ಒಂಜಾತ ಬದುಕದ ಅನುಭವಲೆಲ್ಲ ಬರವು ಕಲ್ಪನಾ ಕಾಲಡೆ ಪಡೆವನೋಡು ಜೋಕ್ಲಡ ದೆಂಗಿದಿನ ಬಿಡ್ ಸಾದಿಗೆಗೆ ಇಂಚಿನ ಪಂಥದ ಕಾರ್ಯಕ್ರಮ ಎಡ್ಡೆ ವೇದಿಕೆ ಆದೊಂದೊಂದು ಪಂಡಿರ ಶಾರದಾ ವಿದ್ಯಾಲಯ ಸಮೂಹ ಸಂಸ್ಥೆಲಿನ ಗುರ್ಕಾರ್ಯರ ಡಾಕ್ಟರ್ ಎಂ.ಬಿ. ಪುರಾಣಿ ಗುರ್ಕಾರ್ಮೆ ವಹಿಸ್ತು ಪಾತಿರ್ದು ಬರವೋ ಕಲ್ಪನಾ ಪ್ರತಿಯೊರಿಲ ಒಂಜತ್ತೊಂಜಿ ಸೇಡು ಬಿಡ್ಸರಾದುಪ್ಪಿರು ಆ ಬಿಡ್ಸಾದಿಗೆನು ಪಿದೈ ಕನೆಯರೆ ಬರವು ಕಲ್ಪವನಕ್ಲು ಪ್ರೋತ್ಸಾಹ ಕೊರಡು ಪಂಡಿನ ಆರು ಪಂತೊಡು ಪಾಲ್ದಿತ್ತೊನ್ನ ಮಾತಿರೆಗ್ಲೇ ಟಿಪ್ ಬೇಕಿಯರು ಶಾರದಾ ಸಮೂಹ ಸಂಸ್ಥೆಲಿನ ನಿರ್ದೇಶಕರು ಸಮೀರ್ ಪುರಾಣಿಕ್ ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಕಾರ್ಯಕ್ರಮ ಟಿತ್ತೆರು ವೈವಿಧ್ಯಂ ಪಂತೊಡು ಕುಡ್ಲದ ಸೈಂಟ್ ಆಗ್ನೇಸ್ ಶಾಲೆದ CBSE ಶಾಲೆ ಸುರುತ ಸ್ಥಾನ ಬಕ ಟ್ರೋಫಿ ಗೆಂದಡು ಕಾವೂರು BGS ಎಜುಕೇಷನಲ್ ಸೆಂಟರ್ 2ನೇ ಸ್ಥಾನದ ಇನಾಮ್ ಗೆಂದಡು ಕೇವಲ ಪುಸ್ತಕ ಓದು ಅನ್ನೋದಲ್ಲ, ಬೇರೆ ಕೂಡ ಸಮಾಜಕ್ಕೆ ಬೇಕಾಗಿರುವಂಥ ಒಂದಷ್ಟು ಜೀವನ ಅನುಭವಗಳು ಹಾಗೆ ನಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕುವಂಥ ಒಂದು ವೇದಿಕೆ ತುಂಬ ಅತ್ಯಗತ್ಯ ಅಂತ. ಅದಕ್ಕೋಸ್ಕರ ನೀವು ಮಾಡ್ತಿರುವಂಥ ದೊಡ್ಡ ಒಂದು ಕೆಲಸ ಸರ್ ಇದು. ಇಲ್ಲಿ ಈ ವೇದಿಕೆಯ ಮೇಲೆ ಬರುವಂಥ ಅದೆಷ್ಟೋ ಪ್ರತಿಭೆಗಳು ನಾಳೆ ನಮ್ಮ ಸಮಾಜದಲ್ಲಿ ಸೂಪರ್ ಸ್ಟಾರ್ ಡೈರೆಕ್ಟರ್ ಆಗಿರ್ಬೋದು, ಹಾಗೆ ನಟರಾಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರದಲ್ಲಿ ಮಿಂಚುವಂಥ ಒಂದು ಪ್ರತಿಭೆಗಳಾಗಿರ್ಬೋದು. ಕನಸಿರಬೇಕು, ನಾನೇನಾಗಬೇಕು, ಯಾವುದೇ ಕ್ಷೇತ್ರ ಆಗಲಿ, ಯಾವುದೇ ಉದ್ಯೋಗ ಆಗಲಿ, ಸಮಾಜದಲ್ಲಿರೋ ಯಾವುದೇ ಒಂದು ಉನ್ನತ ಸ್ಥಾನ ಆಗಲಿ, ಎಲ್ಲದಕ್ಕೂ ಒಂದು ಕನಸಿರಬೇಕು, ಕನಸು ಕಾಣಬೇಕು. ಆದರೆ ಕೇವಲ ಕನಸು ಕಾಣ್ತಾ ಇದ್ದರೆ ನಾವು ಅಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕನಸಿನ ಜೊತೆ ನಿರಂತರ ಪ್ರಯತ್ನ, ಸಮಯ ಪಾಲನೆ, ನಿಷ್ಠೆ ಇದೆಲ್ಲ ಜೊತೆಗಿದ್ರೆ ಎಷ್ಟೋ ವರ್ಷ ಆದರೂ ಕೂಡ ನಾವು ಕನಸು ಕಂಡಿರುವಂಥ ಆ ಒಂದು ಸ್ಥಾನಕ್ಕೆ ನಾವು ಖಂಡಿತವಾಗ್ಲೂ ತಲುಪ್ತೀವಿ. Education doesn't mean only getting excellence in the academics. I'm a teacher right from the beginning. Scoring marks and improving your knowledge and experience is must. Without that, you can't achieve. Only academic achievements is not the only thing, as we feel. Young children, I don't want to elaborate much, but if you just observe the people who have succeeded in various walks of life, they're not the rank holders, they're not doctorate, they're all sincere,
hard workers, they have tried to put out their inherent talent. Swami Vivekananda says, every child is born with one or other special ability. It is we elders, teachers, just to facilitate them to bring it out, to exhibit. ಕಂಬಳದ ಗುಬ್ಬನ್ನು ರಾಜ್ಯದ ಓಲುಲ ದೀವನಲ್ಲಿಂದ ಹೈಕೋರ್ಟ್ ಆದೇಶ ಕೊಡ್ತೊಂದು ರಾಜ್ಯ ಕಂಬಳ ಸಮಿತಿದ ಗುರುಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ ಪಾಂತೆರ ಮೈಸೂರು ಕಂಬಳ ನಡಪಾವಣೆಗೆ ವಿರೋಧ ಮಲ್ಪನ ಬಗೆಟ್ ಆರು ಅಭಿಪ್ರಾಯ ತೆರಿಪಾದೆರ. ಮೈಸೂರು ದಸರಡು ಕರಾವಳಿದ ಸಂಪ್ರದಾಯದ ಗುಬ್ಬು ಕಂಬಳ ದೇವನಿಯರ ಮುಖ್ಯಮಂತ್ರಿ ಇಸೇಸ ಉಮೇದತ್ವನ್ನೇಕ ರಾಜ್ಯ ಕಂಬಳ ಸಮಿತಿ ಗುರುಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ ಮುಖ್ಯಮಂತ್ರಿ ಬೊಕ್ಕ ಮಾತಾ ಮಂತ್ರಿಯರಿಗೆ ಮೆಚ್ಚುಗೆ ಸಂದಾದೆರ. ಆಂಡ ಮೈಸೂರುಡು ಕಂಬಳ ದೇವನ್ನೇಕ ಇರೋದ ಬತ್ತಿನ ಬಗೆಟ್ ಅಭಿಪ್ರಾಯ ಕೊರ್ನ ಆರು ಕಂಬಳ ಓವೆ ಮಜಾ ಮಸ್ತಿಗಾದ ನಡಪಾವನ ಗುಬ್ಬತ್ ಕಂಬಳದ ಗುಬ್ಬನ್ ರಾಜ್ಯದ ಓವೆ ಭಾಗುಡು ದೀವನಲಿಂದ ಮಿತ್ತ ಮಟ್ಟದ ಕೋರ್ಟ್ ಆದೇಶ ಕೊಡ್ತೊಂಡು ಕರ್ನಾಟಕ ಸರ್ಕಾರ ಕಂಬಳಗು ರಾಜ್ಯದ ಮಾನದಿಗೆ ಕೊಡ್ದು ರಾಜ್ಯದ ಗುಬ್ಬು ಅದು ಗುರ್ತ ಮಂತದ ರಾಜ್ಯ ಕಂಬಳ ಅಸೋಸಿಯೇಷನ್ ಕಟ್ಟದನಂದು ದೇವಿ ಪ್ರಸಾದ್ ಶೆಟ್ಟಿ ಪಂಡ್ಯರ ಮೈಸೂರದ 1 ಜನ ಕಂಬಳಗು ಇರೋದ ಮಲ್ಪೆರಂದು ಗೊತ್ತಿಜ್ಜಿ ಮೈಸೂರು ರಾಜ್ಯರನ್ನ ವಂಶಧಾರ ಬೊಕ ಲೋಕಸಭಾ ಸದಸ್ಯರು ಎದುವಿರ್ಗ ಕಂಬಳದ ಬಗೆಟ್ ಎಡ್ಡೆ ತಿಳುವಳಿಕೆ ಇದ್ದದ ಪಾಕ ಕಂಬಳಡು ಪಾಲ್ದಿ ತೊಂದೆರ ಕಂಬಳದ ಬಗೆಟ್ ಏರ್ಲ ಪೊಕ್ಕಡೆ ಅಪಸರ ದಿಪ್ಪುನ ಅತ್ತಂಡ ಅಪಪ್ರಚಾರ ಮಲ್ಪರೆ ಬಲ್ಲಿಂದ ಪಂಡ್ಯರ ಮುಲ್ಪ ಏರೆನ್ನ ದೂರ್ನ ಅತ್ತಂಡ ಅಪಮಾನ ಮಲ್ಪನ ಉದ್ದೇಶ ಕಂಬಳೋಗಿ ಇಜ್ಜಿ ಕಂಬುಲ ಸೌಹಾರ್ದತೆ ಸಂಸ್ಕೃತಿ ಬೊಕ ಗೊಬ್ಬುದ ಮನಸ್ಸನ್ನು ಬುಲೆಪಾವನ ವೇದಿಕೆ ಆದೊಂದೊಂದು ದೇವಿ ಪ್ರಸಾದ್ ಶೆಟ್ಟಿ ತೆರಿಪಾದೆರ. ವಿಶೇಷವಾಗಿ ಈ ವರ್ಷ ಮೈಸೂರು ದಸರಾದಲ್ಲಿ ನಮ್ಮ ಕರಾವಳಿಯ ವೀರ ಕ್ರೀಡೆ ಕಂಬಳವನ್ನು ಆಯೋಜನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಮುತುವರ್ಜಿ ವಹಿಸಿರುವುದಕ್ಕೆ ಕಂಬಳ ಸಮಿತಿಯ ಪರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅಧಿಕಾರಿ ವರ್ಗದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕಂಬಳ ಯಾವುದೇ ಮೋಜು ಮಸ್ತಿಗೆ ನಡೆಯುವಂತ ಕ್ರೀಡೆ ಅಲ್ಲ. ಕಂಬಳ ಈ ರಾಜ್ಯದ ಗೌರವ ಘನತೆಯನ್ನು ಹೆಚ್ಚಿಸುವಂತ ಒಂದು ಸಾಹಸ ಕ್ರೀಡೆ. ಈ ಕ್ರೀಡೆಯನ್ನು ರಾಜ್ಯದ ಯಾವ ಮೂಲೆಯಲ್ಲಿ ಮಾಡಬಹುದು ಎಂಬ ಒಂದು ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಈಗಾಗಲೇ ಮಾಡಿದೆ. ಅದರೊಂದಿಗೆ ಕರ್ನಾಟಕ ಸರ್ಕಾರ ನಮ್ಮ ಕಂಬಳದ ಬಹಳ ದೊಡ್ಡ ಮನದಾಸೆಯಂತೆ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ರಾಜ್ಯ ಕ್ರೀಡೆಯಾಗಿ ಪುರಸ್ಕಾರ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ಈಗಾಗಲೇ ಅನುಷ್ಠಾನ ಮಾಡಿದೆ. ಕಂಬಳ ಯಾಕೆ ಮೈಸೂರಿನ ಕೆಲವೊಂದು ವ್ಯಕ್ತಿಗಳು ವಿರೋಧ ಮಾಡ್ತಾರೆ ಎಂಬುದು ನಮ್ಗೆ ಗೊತ್ತಿಲ್ಲ. ಮಹಾರಾಜರು, ನಮ್ಮ ಸಂಸದರು ಯದುವೀರವರು ಕೂಡ ಕಂಬಳದ ಬಗ್ಗೆ ಅವರು ಬಹಳಷ್ಟು ಅರಿತುಕೊಂಡಿದ್ದಾರೆ. ಅನೇಕ ಕಂಬಳಗಳಿಗೆ ಬಂದಿದ್ದಾರೆ. ನಮ್ಮ ಕಂಬಳ ಕೇವಲ ಸಾಂಪ್ರದಾಯಿಕ ಕಂಬಳಗಳು ಮಾತ್ರ ಈ ಜಿಲ್ಲೆಯಲ್ಲಿ ಅಥವಾ ಕಾಸರಗೋಡು, ಉಡುಪಿ, ಮಂಗಳೂರಲ್ಲಿ ನಡೆಯುವುದಲ್ಲ. ಇಲ್ಲಿ ಸಂಪ್ರದಾಯದೊಂದಿಗೆ ಆಧುನಿಕ ಸ್ಪರ್ಶ ನೀಡಿ ಅನೇಕ ಆಧುನಿಕ ಕಂಬಳಗಳು ನಡೀತಾ ಇದೆ. ಮೈಸೂರಿನ ಸಂಸದರು ನಿನ್ನೆ ಹೈಪರ್ ಕಮಿಟಿ ಸಭೆಯಲ್ಲಿದ್ದರು. ಅವರು ಕರಾವಳಿಯ ಒಂದು ಸಂಪ್ರದಾಯದ ಕ್ರೀಡೆ ಕಂಬಳ, ಅದು ಕರಾವಳಿಯಲ್ಲಿ ನಡೆದರೆ ಒಳ್ಳೆಯದು. ಆದರೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ನಡೆಸಿದಾದ್ರೆ ಅವರ ಅದಕ್ಕೆ ಅನಿಸಿಕೆಗೆ ಬಿಟ್ಟ ವಿಚಾರ. ಯಾವುದೇ ವಿರೋಧವನ್ನು ಅವರು ವ್ಯಕ್ತಪಡಿಸಿಲ್ಲ. ಯದುವೀರರು ಕೂಡ ಕಂಬಳದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದವರೇ. ಯದುವೀರವರೇ ಬೆಂಗಳೂರು ಕಂಬಳಕ್ಕೆ ಅವಕಾಶ ಮಾಡಿಕೊಟ್ಟವರು. ಅವರ ಹಿರಿಯರೇ ನಮಗೆ ಕಂಬಳ ಮಾಡಲಿಕ್ಕೆ ದೇಣಿಗೆಯನ್ನು ಕೂಡ ರಾಜಮನೆತನದಿಂದ ನೀಡಿದ್ದಾರೆ. ರಾಮಕೃಷ್ಣ ಪೂಂಜಾ ಚಾರಿಟೇಬಲ್ ಟ್ರಸ್ಟ್ ದ ನೆಲೆಟ್ ಟ್ರಸ್ಟಿ ಭಾಸ್ಕರ ಪೂಂಜಾ ಸಾಕಾರಡು ವೈದ್ಯಕೀಯ ಮರ್ದಗ ಸಹಾಯ ಕೊರ್ಪನ ಕಾರ್ಯಕ್ರಮ ಮೂಲ್ಕಿದ ಕಾರ್ನಾಡ್ ಪೂಂಜಾ ವಿಲ್ಲಾಡ್ ನಡೆತದ. ರಾಮಕೃಷ್ಣ ಪೂಂಜಾ ಚಾರಿಟೇಬಲ್ ಟ್ರಸ್ಟ್ ದ ನೆಲೆಟ್ ಟ್ರಸ್ಟಿ ಭಾಸ್ಕರ ಪೂಂಜಾ ಸಾಕಾರಡು ವೈದ್ಯಕೀಯ ಮಾರ್ಗದ ಸಹಾಯ ಕೊರ್ಪನ ಕಾರ್ಯಕ್ರಮ ಮುಲ್ಕಿದ ಕಾರ್ನಾಡ್ ಪೂಂಜಾ ವಿಲ್ಲಡ ನಡೆತಂಡ. ಮಲ್ಲವಿನರಾದಿತ್ಯನ ಕುಡ್ಲದ ಶಾಸಕರು ವೇದವ್ಯಾಸ ಕಾಮತ್ ಪಾತಿಡ್ದು ಸ್ವಾರ್ಥದಂತಿನ ಸೇವಾ ಮನಸ್ಸಡು ಪೂಂಜಾ ಟ್ರಸ್ಟ್ ದ ಸಹಾಯ ಕೊರ್ಪನ ಕಾರ್ಯ ಮೆಚ್ಚುನವು ಇಂಚಿನ ಕಾರ್ಯಕ್ರಮ ಬುಡಂದೆ ನಡತೊಂದು ಪಡಂದು ಪಂಡಿರ. ಮುಲ್ಕಿ ಬೇದ್ರದ ಶಾಸಕರು ಉಮಾನಾಥ ಕೋಟ್ಯಾನ್ ಪಾತಿಡ್ದು ಸ್ವಾರ್ಥದಂತಿನ ಸೇವಾ ಮನಸ್ಸಡು ಟ್ರಸ್ಟ್ ನಡಪವನ ಕಾರ್ಯಕ್ರಮ ಏಪಲ ನಡಪಡಂದು ಪಂಡಿರ. ಪೂಂಜಾ ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ಉದ್ಯಮಿ ಅರವಿಂದ ಪೂಂಜಾ ಗುರುಕಾರ್ಮೆ ವಹಿಸುತ್ತಿದ್ದರ. ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ಟ್ರಸ್ಟ್ ಲೈನ್ ಅಶ್ವಿನಿ ಪೂಂಜಾ, ಆದಿತ್ಯ ಪೂಂಜಾ, ಅಪೂರ್ವ ಪೂಂಜಾ, ಸಂಜನಾ ಪೂಂಜಾ ಬೊಕ್ಕ ಟ್ರಸ್ಟ್ ಸಮಿತಿದ ಸದಸ್ಯರು ಕಾರ್ಯಕ್ರಮ ಇಟ್ಟಿದ್ದರು.
ಅವರ ಇಡೀ ಕುಟುಂಬದ ಆ ದೈವ ಯಜ್ಞವಾಗ್ಬಾರ್ದು ಸಂಪೂರ್ಣ ಈ ರೀತಿಯ ಬಂಧುನ ಆಶೀರ್ವಾದ ಇತ್ತ ವ್ಯಾಪಾರ ನಂಗೆ ಶ್ರೀರಕ್ಷೆಯಾದ ಎಂಕಲ ಬೆಲಿಟ್ಟು ದೇವರ ಸಹಾಯ ಉಪ್ಪುಂಡು ಅನ್ನಕೊಂಡ ವಿಚಾರ ಎಂಕಲ ಹಿರಿಯರು ಪಡೆದುಕೊಡ್ತಾ ಅವೇನು ನಾನು ಈ ಸಂದರ್ಭ ಬಂದ ಪೂಂಜರೆ ಕುಟುಂಬದ ಕಡೆ ದೇವರ ಎಡ್ಡುವಾಲ್ಪಾಡ ಅನಾಥ ಶಕ್ತಿ ಆರೋಗ್ಯ ಇದು ಜಗತ್ತಿನ ಮತ್ತು ಜನಕಲಿನ ತೂಪ ಜಗತ್ತಿನ ಮತ್ತು ಜನಕಲಿನ ತೂಪ ಹಾಕಲು ಈ ಚಿತ್ತನಲ್ಲ ಯಾವ ಅಂದ ಪಂಪಂಚಿನ ಮಾನಸಿಕತೆ ಹೋಗ್ತದೆ ಐಕ್ ಇಕನಾಮಿಕ್ಸ್ ಪಾತ್ರ ಬಂದ್ಬೇಕು ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ 5 ಲಕ್ಷ 1 ಕೋಟಿ ಅವರು 1 ಕೋಟಿ ಅವರು 2 ಕೋಟಿ ಅವರು 10 ಕೋಟಿ ಅವರು 3 ಕೋಟಿ ಅವರು ಐತ ಪಿರವಡೆ ಬಲ್ಪುನಂಚಿನ ಮಾನಸಿಕತೆ ಹೋಗ್ತದೆ ಅಲ್ಲ ಎಂಟು ದೇವರ ಕೊರನೇನು ನನಗೆ ಕೊರದು ಅಕ್ಕನ ಮೋನಿಡ ಸಂತೋಷ ತೋಡು ಅನ್ನ ಪಂಪುನಂಚಿನ ವ್ಯಕ್ತಿಗಳು ಜಗತ್ತಿನ ಭಾರಿ ಕಡಿಮೆ ಕೊಡ್ತಾರೆ ಅಂತ ಅರವಿಂದ ಪೂಜೆ ಒಂದು ಸ್ಕಾಲರ್ಶಿಪ್ ಬರ್ಕೊಂಡಂಚಿನ ವರ್ಷೋಡು ಒಬ್ಬಂಗಿ ಪೆಜ್ಜಿದೆ ಸರಿಯಾದ ಸರ್ವೆ ಮಾಡ್ತಿದ್ರು ಎಲ್ಲ ಮೋಸ ಬಂದಿಲ್ಲ ನಿಜವಾದ ಕಷ್ಟೋಡು ತಿನ್ನಕ್ಲಿಕ್ಕೆ ನಿಜವಾದ ಬಂಗೋಡು ತಿನ್ನಕ್ಲಿಕ್ಕೆ ನಿಜವಾದ ಸಮಸ್ಯೆ ತಿನ್ನಕ್ಲಿಕ್ಕೆ ಮಾತ್ರ ಅವ್ರು ತಿಕ್ಕೋಡು ಬಂತ ದೃಷ್ಟಿದೆ ಸುಮಾರು 1 ತಿಂಗಳು ಆಯ್ತಾ ಬಿರೋದು 210 ಜನ ಬೇರೆ ಮಾಡ್ತಾರೆ ನಮಗೆ ಕಾರಣ ಟೀಮ್ ಅಂಚೆ ಈತ ಜನ ನಿಖಲ್ ಮತ್ತೆ ಸೇರಿದ್ದಾರೆ ಪ್ರತಿ ವರ್ಷದ ಜನ ಕಮ್ಮಿ ಆವೋದು ನಮ್ಮ ಅಪೇಕ್ಷೆ ಬರ್ತದೆ ಯಾಕಂದ್ರೆ ರೋಗ ರುಜಿನ ಕಮ್ಮಿ ಆವೋದು ಸಹಾಯಕ ಬರ್ಪನ ಜನಗಳು ಕಮ್ಮಿ ಆವೋದು ಬಂದು ನಮ್ಮ ಅಪೇಕ್ಷೆ ಹೆಚ್ಚೆಚ್ಚು ಆವೋದು ಬಂದು ನಮ್ಮ ಅಪೇಕ್ಷೆ ಬಂದಿಲ್ಲ ಇನಿ ಅರ್ನ ಅಜ್ಜಿಯರು ಅರ್ನ ಅಮ್ಮೆಯರು ಇತ್ತೆ ಆರು ಮಗೆ ಮೂಜಿ ತಲೆಮಾರು ನಡತದ್ದು ಬರ್ತೀನಿ ಹಂಚಿನ ಒಂಜಿ 4,000 ಪ್ರಾರಂಭ ಇನ್ನು 4 ಲಕ್ಷ ಮಟ್ಟ ಬರ್ತೀನಿ ಒಂಜಿ ಸಹಾಯಧನ ಪಕ್ಕ ಸ್ಕಾಲರ್ಶಿಪ್ ನಿಜವಾದ ಬಂಜಿಗೆ ತಿನ್ನಿಯ ರೀತಿ ಅಂದ್ರೆ ಯಾಕೆ ಮಲ್ಲ ರೋಗಗಳು ಸೀಕರು ಬರ್ಬೇಕು ನನಗೆ ಬಾರಿ ಬೇಜಾರ ಪೂಜೆಯ ಭಾವುಕ್ಯರಾದ ಅವರಿಗೆ ಆರೋಗ್ಯ ಏರ್ಲ ಅಂಗವಿಕಲ್ಯರ ಹತ್ರ ನಡಪೆರ ಕಷ್ಟ ಕನ್ನ ದೃಷ್ಟಿ ಕಮ್ಮಿ ಇದ್ರೆ ತಿರ್ತುಬೋದು ಅಕ್ಲ ಕೈ ತಲ್ಬೋದು ಕರ್ಕೊಂಡು ಹಂಚಿನ ಮಲ್ಲ ಗುಣ ಅವರಿಗೆ ನಮ್ಮ ತೂದು ಕಲ್ಪರು ಜುಲೈ 14 ಕುಡ್ಲಡ್ ನಡಪನ ಕೊಂಕಣಿ 5ನೇ ರಾಷ್ಟ್ರೀಯ ಚಾರುಳಿ ಸಾಹಿತ್ಯ ಸಮ್ಮೇಳನಡು ಹಿರಿಯ ಪುಂಜು ಕಬಿಕುಲಾಯಿನ ಕುಡ್ಲದ ಆರುಂಧತಿ ವೀರಾವ್ ಬೊಕ್ಕ ಗೋವಾದ ಅನ್ನಿದೆ ಕೊಲ್ವಾಲೆ ಸಮ್ಮನದ ಮರೆಯದಿ ಮಲ್ಪನೊಂದು ಸಮ್ಮೇಳನದ ಗುರ್ಕಾರ್ಯರ ರೇಮಂಡಿಕೊಂಡ ತಾಕೊಡೆ ಪಂತ್ಯರ ಜುಲೈ 14 ಕುಡ್ಲಡ್ ನಡಪನ ಕೊಂಕಣಿ 5ನೇ ರಾಷ್ಟ್ರೀಯ ಚಾರುಳಿ ಸಾಹಿತ್ಯ ಸಮ್ಮೇಳನದ ಗುರ್ಕಾರ್ಯರ ಪಿಂಗಾರ ಪತ್ರಿಕೆದ ಸಂಪಾದಕರ ರೇಮಂಡಿಕೊಂಡ ತಾಕೊಡೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೊಟ್ಟೋಡು ಪಾತಿರ್ದ ಸಮ್ಮೇಳನಡು ನಡಪನ ಸಮ್ಮನದ ಕಾರ್ಯಕ್ರಮಕ್ಕೂ ಪುದರ್ ಪೊಯಿ ಹಿರಿಯ ಪೊಂಜು ಕಬಿಕುಲಾಯಿನ ಕುಡ್ಲದ ಆರುಂಧತಿ ವೀರಾವ್ ಬೊಕ್ಕ ಗೋವಾದ ಅನ್ನಿದೆ ಕೊಲ್ವಾಲೆ ಮುಕ್ಲನ ಅಜಪಾತನಂದ ಪಂಡ್ಯರ ಸಮ್ಮೇಳನಗೂ ಡಿಲ್ಲಿ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕಾರವಾರ ಕೇರಳ ಬೊಕ್ಕ ದುಬೈದ ಕಬಿಕುಲು ಪುದರ್ ಕೊಟ್ಟೆರೆ ಈಡಿಗೆ ಬರ್ಪನ ಪರತಿಯೂರಿಯಲ ಗೂಗಲ್ ರಿಜಿಸ್ಟರ್ ಮಲ್ಪೊಡು ದೊಂಬುನಾನಿ ಹೆಚ್ಚು ಜನ ಬರ್ಪನೆರ್ದವರ ಕಬಿಕೂಟ ಕಾಂಡೆ 8 ಗಂಟೆಗೆ ಶುರುವಾದ ಪ್ರತ್ಯೇಕ ಸಮ್ಮೇಳನ ಉದಿಪನಾಪಂಡು ರಂಗಭೂಮಿ ತರಬೇತಿದಾರರ ಕಬಿ ಕೊಂಕಣಿ ಮಾಸ್ಟರ್ ಕಾಣಕೋಣದ ಗೌರೀಶ್ ವರ್ಣೇಕರ್ ಕಬಿಕೂಟ ಉದಿಪನ ಮಲ್ಪೇರ ಕುಡ್ಲದ ಜಿಲ್ಲಾ ಪ್ರಧಾನ ನ್ಯಾಯವಾದಿ ಅಭಿಯೋಜಕರ ಎಂಪಿ ನೊರನ ಸಮ್ಮೇಳನ ಉದಿಪನ ಮಲ್ಪೇರ ಗೋವಾದ ಪ್ರಕಾಶಕರ ಕೊಂಕಣಿ ಮಾತೃಭಾಷೆ ಟೀಚರ್ ಯೋಗಿತಾ ವರ್ಣೇಕರ್ ಮುಗಿತಲದ ಭಾಷಣ ಮಲ್ಪೇರ ಬರವು ಕಲ್ಪನ ಕ್ಲುಬಕ ಕಬಿಕ್ಲು ಸಾಹಿತ್ಯ ಕವಿತಾ ಬಗೆಟು ಓಪನ್ ಸೆಷನ್ ಪಾತ್ರಕಥ ನಡಪಾವಿರ ಎಂಗ್ಲನ ಪ್ರಶಸ್ತಿ ಬಜಿ ಸಮ್ಮಾನ ಮಾತ್ರ ಮರ್ಯಾದೆ ಪಣವು ಕುರ್ಪುಜೆ ದಾಯಪಂಡ ಮರ್ಯಾದಿಗೆ ಪಣವದ ಬೆಲೆ ಕಟ್ಟರೆ ಬಲ್ಲಿ ಪನ್ಪನವು ಎಂಗ್ಲನ ಉದ್ದೇಶ ಅಂದ ರೇಮಂಡಿಕೊಂಡ ಪಂಡೆರ ಮಾಧ್ಯಮ ಸಲಹೆಗಾರರು ಎಲಿಯಸ್ ಫೆರ್ನಾಂಡಿಸ್ ಸುದ್ದಿ ಕೊಟ್ಟಿದ್ದೇರ ಎಲ್ಲ ವಿಧವಾಗಿ ಮಾತಾಡುವವರಿಗೆ ಒಟ್ಟು ಮಾಡಿ ಆ ಕೊಂಕಣಿಯನ್ನು ಸೆಲೆಬ್ರೇಟ್ ಮಾಡಬೇಕು ಮತ್ತು ಅದರ ಫಲವಾಗಿ ಈ ಸಮ್ಮೇಳನಗಳು ಮಾಡ್ತಾ ಇದ್ದೇವೆ. ಸುಮಾರು 6 ವರ್ಷದಿಂದ ಆನ್ಲೈನ್ ವಿಡಿಯೋ ವಾಚನದ ಮೂಲಕ ಕವಿಗೋಷ್ಠಿಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಎಲ್ಲ ವಿಧದ ಕೊಂಕಣಿ ಶಬ್ದಗಳನ್ನು ಅಳವಡಿಸಿ ಆ ಬೇರೆ ಬೇರೆ ಪ್ರದೇಶ ಜನರು ಆ ಕೊಂಕಣಿಯನ್ನು ಮಾತಾಡ್ತಾರೆ. ಆ ವಿಡಿಯೋ ವಾಚನದಲ್ಲಿ ಅದರ 72 ಎಪಿಸೋಡ್ ಅಂದ್ರೆ 72 ಎಪಿಸೋಡ್ ಅಂದ್ರೆ 6 ವರ್ಷ ಆಗ್ತದೆ. ಕಳೆದ ಜೂನ್ನಲ್ಲಿ 72 ಎಪಿಸೋಡ್ ಆಗಿದೆ. ಈ ಬಾರಿ ನಮ್ಮ ಈ ಸಮ್ಮೇಳನದ ಪ್ರಶಸ್ತಿಗಳನ್ನು ಮಂಗಳೂರಿನ ಹಿರಿಯ ಲೇಖಕಿ, ಕನ್ನಡದ ಮತ್ತು ಕೊಂಕಣಿಯ ಲೇಖಕಿ ಅರುಂಧತಿ ರಾವ್ ಅವರಿಗೆ ಕೊಡ್ತಾ ಇದ್ದೇವೆ. ಅವರು ಸುಮಾರು ಶಿಕ್ಷಕಿಯಾಗಿದ್ರು. 2ನೇ ಪ್ರಶಸ್ತಿಯನ್ನು
ಗೋವಾದ ಟಿವಿಎಂ ಅಂತ ಇದೆ, ಸ್ವಲ್ಪ ಮೋಪ ಏರ್ಪೋರ್ಟ್ನ ಕಡೆ ಆಗ್ತಿರೋದು. ಆ ಪ್ರದೇಶದ ಒಬ್ರು ದೇವನಗರಿ ಮತ್ತು ನಮ್ಮ ಆಂಗ್ಲ ಆಲ್ಫಾಬೆಟ್ಗಳಲ್ಲಿ ರೂಮಿಯಲ್ಲಿ ಬರೆಯುವ ಆನಿ ದೆ ಕೊಲ್ವಾಲೆ ಅಂತ, ಅವರ ಫ್ರೆಂಚ್ ಅವರ ಟೈಪಿನ ಒಂದು ಅದು ಅವರ ಹೆಸರು ಆನಿ ದೆ ಕೊಲ್ವಾಲೆ ಅಂತ. ಅವರಿಗೆ ಕೊಡ್ತಾ ಇದ್ದೇವೆ, ಈ 2 ಜನರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಐತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.